ವ್ಯವಸ್ಥಿತ ಪಿತೂರಿಯ ಮೂಲಕ ವರ್ಷದ ಹಿಂದೆ 400 ವಿದ್ಯಾರ್ಥಿ ನಾಯಕರನ್ನ ಹತ್ರಾಸ್ನಲ್ಲಿ ಅಕ್ರಮವಾಗಿ ಬಂಧಿಸಿದ ಉತ್ತರ ಪ್ರದೇಶ ಸರ್ಕಾರದ ಕೃತ್ಯವನ್ನ ಖಂಡಿಸಿ ಮತ್ತು ಎಲ್ಲರನ್ನ ತಕ್ಷಣ ಬಿಡುಗಡೆಗೊಳಿಸುವಂತೆ ಎಂದು ಆಗ್ರಹಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮಂಗಳೂರಿನಲ್ಲಿಂದು ರ್ಯಾಲಿ ನಡೆಸಿದರು. ನಗರದ ಕ್ಲಾಕ್ ಟವರ್ನಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿ ನಡೆಸಿ ವಿದ್ಯಾರ್ಥಿಗಳು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಸಿಎಫ್ಐ ರಾಜ್ಯಾಧ್ಯಕ್ಷ ಅತಾವುಲ್ಲಾ ಪುಂಜಲಕಟ್ಟೆ, ವಿದ್ಯಾರ್ಥಿ ನಾಯಕರ ಬಂಧನದ ಮೂಲಕ ಸಿಎಫ್ಐ ಸಂಘಟನೆಯ ಹೋರಾಟವನ್ನ ಹತ್ತಿಕ್ಕಬಹುದು ಎಂದು ಸರ್ಕಾರಗಳು ಬಯಸ್ತಾ ಇದೆ ಎಂದಾದರೆ ಅದು ಮೂರ್ಖತನದ ಪರಮಾವಧಿಯಾಗಿದ್ದು ಬಂಧನದಲ್ಲಿರುವ ನಾಯಕರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಸಾದಿಕ್ ಜಾರತ್ತಾರ್, ಜಿಲ್ಲಾ ನಾಯಕಿ ಆಫ್ರಾ ಅವರು ಮಾತನಾಡಿದರು. ಹಿಯರಿಂಗ್ ಆಗಲಿಲ್ಲ. 4 ತಿಂಗಳಿಂದ ಕಳೆದ 4 ತಿಂಗಳಿಂದ ಏನಾಗ್ತಾ ಇದೆ, ಈ ಒಂದು ರೌಂಡ್ಸ್ ನ ಒಂದು ಪೆಟಿಷನ್ ಏನಾಗ್ತಾ ಇದೆ, ಇದನ್ನು ಪೋಸ್ಟ್ಪೋನ್ ಮಾಡಿ ಬರಲಾಗ್ತಾ ಇದೆ. ಸೊ ಯುಪಿ ಅಂತ ಹೇಳುವಂಥದ್ದು ನಾನು ಆಗಲೇ ಹೇಳಿದಾಗೆ ಕಂಪ್ಲೀಟ್ ಆಗಿ ಇಲ್ಲಿ ಏನು ಕೂಡ ಉಳಿದಿಲ್ಲ. ಕಂಪ್ಲೀಟ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಡಿಕ್ಟೇಟರ್ಶಿಪ್ ನ ಸರ್ವಾಧಿಕಾರಿಯ ಒಂದು ಕೈಯಲ್ಲಿದೆ. ಬಹುಶಃ ರಹಮಾನ್ ಇಶ್ವಲ್ಲಿ ನಾವು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಹೊರಗಡೆ ಏನು ಈ ಮೋದಿಯ ಚೇಲಗಳನ್ನಿದ್ದಾರೆ, ಏನು ಕಮಾಂಡೋ ಫೋರ್ಸ್ಗಳನ್ನಿದ್ದಾರೆ, ಇವರು ಬರ್ತಾರೆ. 60-70 ಕಮಾಂಡೋ ಫೋರ್ಸ್ಗಳು ಬಂದು ಗನ್ನುಗಳ ಮೂಲಕ ಪ್ರೆಸ್ ಕ್ಲಬ್ ಹೊರಗಡೆ ಬಂದು ನಿಲ್ತಾರೆ. ನಿಂತು ನಮ್ಮನ್ನು ಎದುರಿಸಲಿಕ್ಕೆ ನೋಡ್ತಾರೆ. ಪ್ರೆಸ್ ಕ್ಲಬ್ ಹೊರಟಿಗೆ ಹೋಗಿ ಹೇಳ್ತಾರೆ, ಅದು ಯಾರು ಬಂದಿರುವಂತದ್ದು, ಅವರ ಐಡಿ ಕೊಡಿ, ಅವರ ಡಾಕ್ಯುಮೆಂಟ್ಸ್ ಕೊಡಿ, ಅವರ ನಂಬರ್ ಕೊಡಿ ಅಂತ ಹೇಳುವಂತ ವಿಚಾರವನ್ನು ಇಟ್ಕೊಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರಿಗೆ ಎದುರಿಸಲಿಕ್ಕೆ ನೋಡ್ತಾರೆ. ಅದೇ ಪೊಲೀಸರ ಮಧ್ಯದಲ್ಲಿ, ಅದೇ ಕಮಾಂಡೋ ಪಡೆಗಳ ಮಧ್ಯದಲ್ಲಿ, ಅದೇ ಬಂದೂಕುಗಳ ಮಧ್ಯದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರು ರಾಜಾರೋಷವಾಗಿ ಹೊರಗೆ ಈ ದೇಶದ ಮುಖ್ಯವಾಹಿನಿಗೆ ಬರುವಂತಹ ಒಂದು ಸಂದರ್ಭ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ಇದೆಲ್ಲವನ್ನು ನಾವು ಅದಕ್ಕೆ ಪ್ರತ್ಯುತ್ತರ ಕೊಡುವಂತಹ ದಿನ ದೂರ ಇಲ್ಲ ಎನ್ನುವಂತಹ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದೆ. ಮಾತ್ರವಲ್ಲದೆ ಇವತ್ತು ದೇಶದ ಪರಿಸ್ಥಿತಿ ನೋಡುವಾಗ ಒಂದಲ್ಲ ಒಂದು ವಿಧದಲ್ಲಿ ಇವತ್ತು ಗುರಿಯಾಗಿ ಇಲ್ಲಿರುವಂತಹ ಸಾಮಾನ್ಯ ಜನರನ್ನು, ಅಲ್ಪಸಂಖ್ಯಾತರನ್ನು ಗುರಿಯಾಗಿಸುವಂತಹ ಒಂದು ಪ್ರಯತ್ನಗಳು ಇವತ್ತು ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಮಾಬ್ ಲಿಂಚ್ಗಳಾಗಿರ್ಬೋದು, ಮುಸಲ್ಮಾನರನ್ನು ಟಾರ್ಗೆಟ್ ಮಾಡುವ ಮುಖಾಂತರ ದಾಳಿಗಳನ್ನಾಗಿರ್ಬೋದು, ಇವತ್ತು ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳಲ್ಲಿ ಇವತ್ತು ಆಲ್ರೆಡಿ ಇವರು ಕಟ್ಟಲಿಕ್ಕೆ ನಾವು ಹೋಗ್ತಾ ಇದ್ದೇವೆ, ನಾವು ಕಟ್ತೇವೆ ಅಂತ ಹೇಳುವಂತ ಹಗಲ್ಗನಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಕೆಲವೊಂದು ತಮ್ಮ ಪುಟಿ ರೌಡಿಗಳನ್ನ ಬಳಸಿಕೊಂಡು, ತಮ್ಮ ಪುಟಿ ಅಜೆಂಡಾಗಳನ್ನ ಬಳಸಿಕೊಂಡು, ತಮ್ಮ ಪುಟಿ MLA ಗಳನ್ನ ಬಳಸಿಕೊಂಡು, ತಮ್ಮ ಪುಟಿ